ಹಾಯ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಹಾಗೆ ಇವತ್ತಿನೊಂದು ವಿಡಿಯೋದಲ್ಲಿ ನಾವು ಅಷ್ಟಮಿಯ ಸ್ಪೆಷಲ್ ಮೂಡೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಕರೆಕ್ಟಾಗಿ ಒಮ್ಮೆ ನೋಡಿಕೊಂಡು ಬರುವ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ನೋಡಿ, ಇದುವೇ ನೋಡಿ ನಮ್ಮ ಕೇವಡ ಎಲೆ, ಅಂದರೆ ಕನ್ನಡದಲ್ಲಿ ಕೇವಡ ಎಲೆ ಅಂತ ಹೇಳ್ತಾರೆ, ನಮ್ಮ ಆಡು ಭಾಷೆಯಲ್ಲಿ ಮೂಡೆ ಅಂತ ಹೇಳ್ತೇವೆ ನಾವು, ಮೂಡೆಯ ಒಲಿ ಅಂತ ಹೇಳ್ತೇವೆ. ನೋಡಿ, ಇದರಲ್ಲಿ ಫುಲ್ಲು ಮುಳ್ಳಿರ್ತದೆ, ಇನ್ನೊಂದು ಮುಳ್ಳು ಇರೋದದ್ದು ಕೂಡ ಉಂಟು. ಅದರಲ್ಲಿ ಅಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಇದರಲ್ಲಿ ಅದು ತುಂಬ ಪರಿಮಳ ಇರ್ತದೆ, ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಯಾವ ರೀತಿಯಾಗಿ ಮಾಡೋದು ಅಂತ ಒಮ್ಮೆ ನೋಡಿಕೊಂಡು ಬರುವ. ನೋಡಿ, ಮೊದಲಿಗೆ ಈ ತಂದ ಎಲೆಯನ್ನು ಅದರ ಹಿಂಭಾಗದಿಂದ ಬೆನ್ನಿನಲ್ಲಿ ಮುಳ್ಳಿರ್ತದಲ್ಲ, ನಾವು ಈಗ ಯಾವುದಾದ್ರೊಂದು ಕತ್ತಿ ಅಥವಾ ಈ ಚಾಕು ತಗೊಂಡು ಅದರ ಬೆನ್ನಿನ ಭಾಗದಿಂದ ಈ ಮುಳ್ಳುಗಳನ್ನೆಲ್ಲ ತೆಗಿತಾ ಬರಬೇಕು. ಈ ಕ್ರಾಸ್ ಆಗಿ ಇಟ್ಕೊಳ್ಬೇಕು ನಾವು. ಮುಳ್ಳು ಯಾವ ರೀತಿ ಇದ್ರೆ ನೋಡಿ, ಅದರ ಉಲ್ಟವಾಗಿ ತಗೊಂಡು ಈ ರೀತಿಯಾಗಿ ತೆಗಿತಾ ಬರಬೇಕು. ಒಂದೊಂದನ್ನಾಗಿ ತೆಗಿತಾ ಬರಬೇಕು. ಸ್ವಲ್ಪ ಜಾಗ್ರತೆಯಾಗಿ ತೆಗೆದ್ರೆ ಎಲ್ಲ ಹೋಗ್ತದೆ. ನೋಡಿ, ಮೊದಲಿಗೆ ಆ ರೀತಿಯಾಗಿ ತೆಗೆದು ನಂತರ ನೋಡಿ ಈ ಸೈಡಿನ ಮುಳ್ಳನ್ನು ತೆಗಿತಾ ಬರಬೇಕು. ತೆಗೆಯುವುದಿಲ್ಲ ಅಂತ ಹೇಳಿದರೆ ಈ ಸೈಡಿಂದ ಸ್ವಲ್ಪ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಕೂಡ ತೆಗಿಬೋದು. ನಾನು ಈ ರೀತಿಯಾಗಿ ಮುಳ್ಳನ್ನೆಲ್ಲ ತೆಗಿತಾ ಬಂದಿದ್ದೇನೆ. ನೋಡಿ, ಎಲ್ಲವೂ ಕೂಡ ಬರ್ತದೆ. ಸ್ವಲ್ಪ ನಿಧಾನವಾಗಿ ತೆಗೆದರೆ ಎಲ್ಲವೂ ಕೂಡ ಬರ್ತದೆ. ಈ ಬಿಗಿನರ್ಸ್ ಆದರೆ, ಅಂದರೆ ಫಸ್ಟ್ ಟೈಮ್ ಯಾರಾದರೂ ಮಾಡುವವರಾದರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಷ್ಟೇ. ನೋಡಿ, ಇಲ್ಲದಿದ್ದರೆ ನಾವು ಇದರ ಬುಡವನ್ನು ಹಿಡಿದು ಸೈಡಿಗೆ ಸ್ವಲ್ಪ ಇದು ಚಾಕುವಿನಲ್ಲಿ ತೆಗಿತಾ ಬಂದರೆ ಬರ್ತದೆ ಅದು. ನಾನು ಮುಳ್ಳನ್ನೇ ತೆಗಿತಾ ಬಂದಿದ್ದೇನೆ, ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ, ಎಲ್ಲವೂ ಕೂಡ ತೆಗ್ದಾಯ್ತು ಈಗ ಮುಳ್ಳು. ನೋಡಿ, ಹಿಂದೆದು ಕೂಡ ಕರೆಕ್ಟ್ ಹೋಗಿದೆ, ಬೆನ್ನಿದ್ದು ಅದರದ್ದು. ಇಷ್ಟಾದರೆ ಸಾಕಾಗ್ತದೆ. ಈಗ ಎಲ್ಲವನ್ನು ತೆಗಿತಾ ಬರುವ. ನಂತರ ಸೈಡಿಂದ ತೆಗಿತಾ ಬಂದಿದ್ದೇನೆ. ನೋಡಿ, ಈ ಎಲೆ ಪರಿಮಳ ಕೂಡ ಜಾಸ್ತಿ. ನಾವು ಮೂಡೆ ಈ ಎಲೆಯಲ್ಲಿ ಮಾಡಿದರೆ, ಮುಳ್ಳಿರುವ ಎಲೆಯಲ್ಲಿ ಮಾಡಿದರೆ ಪರಿಮಳ ಕೂಡ ತುಂಬ ಇರ್ತದೆ. ನೋಡಿ, ಎಲ್ಲವೂ ಕೂಡ ತೆಗೆದಾಯ್ತು ಈಗ. ನಂತರ ಇದನ್ನೊಂದು ನಾವು ಒಲೆಯಲ್ಲಿ ಹಚ್ಚಬೇಕು. ಅಂದರೆ ಈಗ ಇದೆಲ್ಲ ಸಿಗೋದಿಲ್ಲ, ಯಾವುದಂದರೆ ತೆಂಗಿನ ಗರಿಗಳೆಲ್ಲ. ನಾನು ಒಲೆಗೆ ಇಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಉಂಟು. ಯಾಕಂದರೆ ನಮಗೆ ಮೂಡೆ ಮಾಡಲಿಕ್ಕೆ ಸುಲಭ ಆಗುವುದಕ್ಕಾಗಿ ಇದನ್ನು ಸ್ವಲ್ಪ ನಾವು ಅಂದರೆ ಪಣಗಿಸಬೇಕಾಗ್ತದೆ. ಹಾಗೆ ನೋಡಿ, ಸ್ವಲ್ಪ ಬಾಡಿದರೆ ಸಾಕಾಗ್ತದೆ. ಜಾಸ್ತಿಯೂ ಕೂಡ ಬಾಡಬಾರ್ದು, ಹಾಗೆ ಕಡಿಮೆ ಕೂಡ ಬಾಡಬಾರ್ದು. ಯಾಕಂದರೆ ನಮಗೆ ಮೂಡೆ ಕಟ್ಟಲಿಕ್ಕೆ ಇದು ಈಸಿ ಆಗಬೇಕು. ಹಾಗಾಗಿ ನೋಡಿ, ಇದು ನಮಗೆ 1-2 ಸಲ ಹೀಗೆ ಮಾಡುವಾಗ ಅಂದಾಜು ಸಿಗ್ತದೆ. ಇಲ್ಲಿ ನಾನು ಒಲೆಯಲ್ಲಿ ಮಾಡಿದ ಕಾರಣ ಒಂದು 3-3 ತೆಗೆದು ನಾನು ಈ ರೀತಿಯಾಗಿ ಮಾಡ್ತಿದ್ದೇನೆ. ಇಲ್ಲದಿದ್ದರೆ ಈ ತೆಂಗಿನ ಗರಿಯನ್ನು, ಒಣಗಿದ ತೆಂಗಿನ ಗರಿಯನ್ನು ಹಿಡಿದ್ರೆ ಎಲ್ಲವನ್ನು ಕೂಡ ಒಮ್ಮೆಲೆ ಹಿಡಿದು ಮಾಡ್ಬೋದು. ಈಗ ಮಳೆಯಾದ ಕಾರಣ ಜಾಸ್ತಿಯಾಗಿ ಒಣಗಿರುವುದಿಲ್ಲಲ್ಲ, ಹಾಗಾಗಿ ನಾನು ಒಲೆಯಲ್ಲೇ ಮಾಡಿದ್ದೇನೆ. ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿಕೊಂಡು ಬರಬೇಕು.
ಎಲ್ಲವೂ ಕೂಡ ಬಾಡಿಸಿ ಆಯಿತು. ನಂತರ ನೋಡಿ ಇದರ ಬುಡದಿಂದ ಎಲ್ಲಿ ಅದು ಕಟ್ಟಾಗಿದ್ದರೆ ಅಥವಾ ಹರಿದಿದ್ದರೆ ಎಲೆ, ಮತ್ತು ನಮಗೆ ಎಷ್ಟು ಸೈಜಿಗೆ ಬೇಕು, ನಾವು ಸಣ್ಣದು ಮೂಡೆ ಮಾಡೋದಾದರೆ ಸಣ್ಣದಾಗಿ ಕಟ್ ಮಾಡಿ ಈ ತುದಿಯನ್ನೆಲ್ಲ ಕಟ್ ಮಾಡಿ ತೆಗೆದರೆ ಆಯಿತು. ಇಲ್ಲಿ ನಾನು ಮಾಡೋದು ಸಣ್ಣ ಸಣ್ಣ ಮೂಡೆಯನ್ನು, ನನಗೆ ಅಂದರೆ ಈ ಹಟ್ಟಿಯ ಮೇಲೆ ಇಟ್ಟು ಮಾಡಲಿಕ್ಕೆ, ಹಾಗಾಗಿ ನಾನು ಸಣ್ಣದಾಗಿ ಸ್ವಲ್ಪ ನಮಗೆ ಎಷ್ಟು ಗಾತ್ರಕ್ಕೆ ಬೇಕು ಅಷ್ಟನ್ನು ನಾವು ಕಟ್ ಮಾಡಿದರೆ ಆಯ್ತು. ಈಗ ಕಟ್ ಮಾಡಿ ಒರೆಸಿಕೊಳ್ಬೇಕು ಕರೆಕ್ಟಾಗಿ ಎಲ್ಲವನ್ನು ಕೂಡ. ಮತ್ತು ಬುಡದ ಈ ದಪ್ಪ ಪಾರ್ಟ್ ಇರ್ತದೆ ಅದನ್ನು ಕೂಡ ಕಟ್ ಮಾಡಿ ತಗೊಳ್ಬೇಕು. ನಂತರ ಕರೆಕ್ಟಾಗಿ ಒರೆಸಬೇಕು, ಯಾಕಂದರೆ ಇಲ್ಲಿ ನಾವು ಅದನ್ನು ಬಾಡಿಸುವಾಗೆಲ್ಲ ಮಸಿ ಎಲ್ಲ ಹಿಡಿದಿರ್ತದೆ. ಹಾಗಾಗಿ ನೋಡಿ ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿಕೊಂಡು ಬರುವ. ಮತ್ತು ಹರಿದೆಲ್ಲ ಇದ್ದರೆ ಆ ಪಾರ್ಟಿನಿಂದ ಕಟ್ ಮಾಡಿ ತಗೊಳ್ಬೇಕು ನೋಡಿ. ನಂತರ ನಾನು ಇಲ್ಲಿ ನಾವು ತುದಿ ಇಟ್ಕೊಂಡಿರ್ತೇವೆ ಕಟ್ ಮಾಡಿದ ನಂತರ ತುದಿಯನ್ನು ರೋಲ್ ಮಾಡಿಕೊಂಡು ಬಂದು ಈ ರೀತಿಯಾಗಿ ರೋಲನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಆಯ್ತು. ಯಾಕಂದರೆ ನಮಗೆ ಈ ಗಟ್ಟಿದ್ದ ಪಾರ್ಟೆಲ್ಲ ಹೋಗಿ ಸ್ವಲ್ಪ ಕಟ್ಟಲಿಕ್ಕೆ ತುಂಬ ಸುಲಭ ಆಗ್ತದೆ, ಮೂಡೆ ಕಟ್ಟಲಿಕ್ಕೆ. ಇದರ ತುದಿಯ ಪಾರ್ಟನ್ನು ರೋಲ್ ಮಾಡಿಕೊಂಡು ಹೋಗಿ ಈ ರೀತಿಯಾಗಿ ಮಾಡಬೇಕು. ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿ ಇಟ್ಟಿದ್ದೇನೆ. ನೋಡಿ ಈಗ ಇದನ್ನು ಎಲ್ಲವನ್ನು ಕೂಡ ಒಂದೇ ಇದರಲ್ಲಿ ನಾವು ಸುತ್ತಿ ಇಡಬೇಕು. ಇದನ್ನು ತುಳುವಿನಲ್ಲಿ ಚಂದ್ರಿಕೆ ಕಟ್ಟುದು ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ. ನೋಡಿ ಒಂದು ರೋಲ್ ಆದ ನಂತರ ನಾವು ಆಗ ರೋಲ್ ಮಾಡಿ ಇಟ್ಟದನ್ನು ಈ ರೀತಿಯಾಗಿ ಎಲ್ಲವನ್ನು ಕೂಡ ಫೋಲ್ಡ್ ಮಾಡಿ ರೌಂಡಾಗಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಯಾಕಂದರೆ ಇಲ್ಲಿ ನಮ್ಮದು ಈ ಇದರ ಎಲೆ ಒಂದೇ ಸೈಜ್ ಇಲ್ಲ, ಯಾಕಂದರೆ ಮೂಡೆ ಎಲೆ ನಮ್ಮ ಇದರಲ್ಲಿ ಒಂದೇ ಸೈಜ್ ಇಲ್ಲ, ಸ್ವಲ್ಪ ದೊಡ್ಡದು ಇನ್ನು ಸ್ವಲ್ಪ ಸಣ್ಣದುಂಟು. ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ ನಾವು ಕಟ್ಟುವಾಗ. ಹಾಗೆ ದಪ್ಪ ಮತ್ತು ಸಣ್ಣ ಎರಡು ಕೂಡ ಉಂಟು ನೋಡಿ. ಒಂದೊಂದು ದಪ್ಪದ ಉಂಟು, ಅಂದರೆ ಅಗಲ ಎಲೆಗಳುಂಟು, ಇನ್ನು ಕೆಲವಿದ್ದು ಸಣ್ಣ ಎಲೆಗಳುಂಟು. ಈ ರೀತಿಯಾಗಿ ಜಾಯಿಂಟ್ ಮಾಡ್ತಾ ಮಾಡ್ತಾ ಎಲ್ಲವನ್ನು ಕೂಡ ಒಂದೇ ರೋಲ್ ಆಗಿ ಮಾಡ್ತಾ ಬರಬೇಕು. ಟೈಟಾಗಿ ಹಿಡಿದು ರೋಲ್ ಮಾಡ್ಕೊಂಡು ಬಂದರೆ ಆಯಿತು, ಆಗ ಕರೆಕ್ಟಾಗಿ ನಿಲ್ತದೆ. ಇದು ಕೂಡ ಆಯಿತು ನಮ್ಮದು ನೋಡಿ. ಈ ರೀತಿಯಾಗಿ ಫೋಲ್ಡ್ ಆಗಿದೆ. ನಂತರ ಇದರದ್ದೇ ಗರಿಯಿಂದ ಕಟ್ಟಿ ಇಟ್ಟರೆ ಸಾಕು. ಇದು ಬೆಳಿಗ್ಗೆಗೆ ಕರೆಕ್ಟಾಗಿ ನಮಗೆ ಕಟ್ಟಲಿಕ್ಕೆ ಆಗ್ತದೆ ಮೂಡೆಯನ್ನು. ನಂತರ ನಾನು ನೋಡಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇಲ್ಲಿ ನಾನು ಖಾಲಿ ಬೆಳ್ತಿಗೆ ಅಕ್ಕನ್ನು ತೊಗೊಂಡಿದ್ದೇನೆ, ರೇಷನ್ ಬೆಳ್ತಿಗೆ ಅಕ್ಕಿ, ಹಾಗೆ ಉದ್ದಿನ ಬೇಳೆ. ನಂತರ ಸ್ವಲ್ಪ ಅವಲಕ್ಕಿಯನ್ನು ಕೂಡ ನೆನೆಸಿ ತಗೊಂಡಿದ್ದೇನೆ. ಇದು ನೆನೆಸಿದ ಅವಲಕ್ಕಿ. ಈಗ ಮೊದಲಿಗೆ ಉದ್ದಿನ ಬೇಳೆಯನ್ನು ನಾನು ಗ್ರೈಂಡ್ ಮಾಡಿ ತರ್ತಿದ್ದೇನೆ. ಈಗ ನೋಡಿ ಉದ್ದಿನ ಬೇಳೆ ಗ್ರೈಂಡ್ ಮಾಡಿ ತಂದಾಯಿತು. ನಂತರ ಇದೇ ಮಿಕ್ಸಿ ಜಾರಿಗೆ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಇದರಲ್ಲಿ ಕೂಡ ತುಂಬ ಸ್ಮೂತಾಗಿ ಬರ್ತದೆ ಮೂಡೆ. ಇದಕ್ಕೆ ಸ್ವಲ್ಪ ಅವಲಕ್ಕಿ ಸೇರಿಸಿದರೆ ಆಯಿತು. ಇಲ್ಲಿ ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಅವಲಕ್ಕಿಯನ್ನು ಜಾಸ್ತಿ ತೊಗೊಂಡಿದ್ದೇನೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ತರುವ. ನೋಡಿ ಎಲ್ಲವನ್ನು ಗ್ರೈಂಡ್ ಮಾಡಿ ತರ್ತಾ ಇದ್ದೇನೆ. ಸೆಕೆಂಡ್ ರೌಂಡಿಗೆ ಕೂಡ ಹಾಕಿ ಮಿಕ್ಸ್ ಮಾಡಿ ತಂದರೆ ಆಯಿತು. ಇದು ಪೂರ್ತಿ ಇದು ಸಣ್ಣದಾಗಿ ಗ್ರೈಂಡ್ ಆಗಬೇಕು ಅಂತ ಇಲ್ಲ, ಸ್ವಲ್ಪ ತರಿ ಆದರೆ ಆಯಿತು. ಈಗ ಎಲ್ಲವೂ ಕೂಡ ನಮ್ಮದು ಅಕ್ಕಿ ಗ್ರೈಂಡ್ ಆದ ನಂತರ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡುವ. ಇದು ಇನ್ನೊಂದು ಪಾತ್ರೆಗೆ ಹಾಕಿಕೊಂಡ್ರೆ ಆಯಿತು, ಇದರಲ್ಲಿ ಫುಲ್ ಆಗಿದೆ. ಈ ರೀತಿಯಾಗಿ ಕರೆಕ್ಟ್ ಮಿಕ್ಸ್ ಮಾಡಿದರೆ ಹಿಟ್ಟು ಹುಳಿ ಕರೆಕ್ಟಾಗಿ ಬರ್ತದೆ ನಮ್ಮದು.
ನೋಡಿ ಆಯಿತು. ಇಲ್ಲಿ ನಾನು ಸ್ವಲ್ಪ ಇದನ್ನು ಹಿಟ್ಟನ್ನು ತೆಗೆದಿದ್ದೇನೆ. ನಂತರ ಒಂದು ವೀಳ್ಯದೆಲೆಯನ್ನು ಹಾಕಿ ನಾವು ಅಷ್ಟಮಿಗೆ ಯಾವತ್ತಾದರೂ ಈ ಹಬ್ಬಗಳಲ್ಲಿ ನಾವು ಇಡುವಾಗ ಈ ರೀತಿಯಾಗಿ ಒಂದು ದೀಪ ಹಚ್ಚಿ ಇಡ್ತಾರೆ. ಈ ರೀತಿಯಾಗಿ ಕ್ರಮ ಉಂಟು ನಮ್ಮಲ್ಲಿ. ಹಾಗಾಗಿ ನಾನು ಕೂಡ ಒಂದು ವೀಳ್ಯದೆಲೆ ತಗೊಂಡು ಇದಕ್ಕೊಂದು ದೀಪ ಹಚ್ಚಿ ನಂತರ ಹಿಟ್ಟು ಹುಳಿ ಬರಲಿಕ್ಕೆ ಇಡ್ತಿದ್ದೇನೆ. ಇನ್ನು ಇದನ್ನು ಮುಚ್ಚಿಟ್ರೆ ಆಯಿತು. ಒಂದು ಶುದ್ಧ ಬಟ್ಟೆಯಿಂದ ನಾವು ಕಟ್ಟಿಟ್ರೆ ಇದು ಕೂಡ ಹುಳಿ ಬರ್ತದೆ. 7-8 ಗಂಟೆಗಳ ಕಾಲ ಹೀಗೆ ಹುಳಿ ಬರಲಿ. ನಂತರ ನೋಡಿ, ಈಗ ನಾವು ಮೂಡೆ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರುವ. ಇದು ಸ್ವಲ್ಪ ತುಂಬಾ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸಿದ್ದೇನೆ ನೋಡಿ. ಈ ರೀತಿಯಾಗಿ ಬುಡವನ್ನು ಮಡಚಿ ಕರೆಕ್ಟಾಗಿ ನೋಡಿ, ಇಲ್ಲೊಂದು ಪಿನ್ನ, ಇದು ನಾವು ಇದು ತೆಂಗಿನ ಗರಿದ್ದು ಈ ರೀತಿಯಾಗಿ, ಇದು ನಮ್ಮ ತುಳು ಭಾಷೆಯಲ್ಲಿ ಸಿಂಕ್ರಿ ಕಡ್ಡಿ ಅಂತ ಹೇಳ್ತಾರೆ. ಇದನ್ನು ಈ ರೀತಿಯಾಗಿ ಚೂಪಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದರ ಬುಡ ಸ್ವಲ್ಪ ಗಟ್ಟಿ ಇರೋದ್ರಿಂದ ಕರೆಕ್ಟಾಗಿ ನಾವು ಸ್ವಲ್ಪ ಚೂಪ್ ಮಾಡಿ ಇಟ್ಟಿರಬೇಕು. ಇಲ್ಲದಿದ್ದರೆ ಇದಕ್ಕೆ ಕರ್ಕಟೆ ಮುಳ್ಳಿದ್ದು ಸಹ ಆಗ್ತದೆ. ನಾವು ತರಲಿಲ್ಲ, ಇದನ್ನೇ ಹಾಕಿದ್ದೇವೆ, ಅದು ಕೂಡ ಒಳ್ಳೆಯದಾಗ್ತದೆ ನೋಡಿ. ನಂತರ ಈ ಸೈಡಿಗೆ ಒಂದು ಹಾಕಬೇಕು. ಇದು ನಾನು ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸಿದ್ದೇನೆ. ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿ. ನಾನು ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ತೋರಿಸಿದ್ದೇನೆ ನೋಡಿ. ನಂತರ ಈ ರೀತಿಯಾಗಿ ಟರ್ನ್ ಮಾಡಿ ಒಂದು ಫೋಲ್ಡ್ ಮಾಡಿದರೆ ಆಯಿತು ಕರೆಕ್ಟಾಗಿ. ಇಲ್ಲಿ ಫೋಲ್ಡ್ ಮಾಡಿದ ನಂತರ ಇಲ್ಲಿ ಒಂದು ನಾವು ತೆಂಗಿನ ಗರಿದ್ದು ಇಂಕ್ರಿಯನ್ನು ಹಾಕುವ ನೋಡಿ. ತೆಂಗಿನ ಗರಿಯ ಕಡ್ಡಿಯನ್ನು ಈ ರೀತಿಯಾಗಿ ಇಲ್ಲಿಯೂ ಕೂಡ ಒಂದು ಹಾಕಬೇಕು. ಇಲ್ಲಿ ಫೋಲ್ಡ್ ಮಾಡುವಾಗ ಕರೆಕ್ಟಾಗಿ ಟೈಟಾಗಿ ಇಟ್ಕೊಳ್ಬೇಕು. ಇಲ್ಲಿ 3 ಬೆರಳನ್ನು ಈ ಮೂಡೆಯ ಒಳಗೆ, ಮೂಡೆಯ ಗರಿಯ ಒಳಗೆ ಕೂಡ ಇಟ್ಕೊಳ್ಬೇಕು ನೋಡಿ. ನೋಡಿ, ಈ ಸೈಡಲ್ಲಿ ಸ್ವಲ್ಪವೂ ಕೂಡ ಗ್ಯಾಪ್ ಬರಬಾರ್ದು. ಹಾಗೆ ಇನ್ನೊಂದು ಟರ್ನ್ ಮಾಡಿದರೆ ಆಯಿತು. ಇಲ್ಲಿ ನಾವು ಈ ಕಡ್ಡಿಯನ್ನು ಹಾಕುವ ಅಗತ್ಯ ಇಲ್ಲ, ಕರೆಕ್ಟಾಗಿ ಇಟ್ಟರೆ. ನಂತರ ಈ ರೀತಿಯಾಗಿ ರೋಲ್ ಮಾಡ್ತಾ ಬರಬೇಕು ನೋಡಿ. ಇಲ್ಲಿ ರೋಲ್ ಮಾಡುವಾಗ ನಮ್ಮ ಬೆರಳು ಕೂಡ ಇದರ ಒಳಗಿರ್ತದೆ. 3 ಕರೆಕ್ಟಾಗಿ ಟೈಟಾಗಿ ಮಾಡ್ಕೊಂಡು ಬಂದರೆ ಆಯಿತು. ಇಲ್ಲಿ ಒಂದು ಸೇರಿಸಿಕೊಳ್ಳುವ, ಯಾಕಂದರೆ ಕೆಲವರಿಗೆಲ್ಲ ಫಸ್ಟಾಗಿ ಮಾಡುವವರಿಗೆಲ್ಲ ಎಲ್ಲಿಯಾದರೂ ಏನಾದರೂ ಸೋರ್ತದ ಅಂತ ಹೆದರಿಕೆ ಇರ್ತದೆ. ಹಾಗಾಗಿ ಇಲ್ಲಿ ಸಹ ಒಂದು ಹಾಕಿ ಬಿಡುವ. ನಾನು ಇಲ್ಲಿ ಸಣ್ಣ ಮೂಡೆಯನ್ನು ಮಾಡ್ತಿದ್ದೇನೆ, ದೊಡ್ಡದಲ್ಲ. ಹಾಗಾಗಿ 1-2 ಕಡ್ಡಿಯನ್ನು ಹಾಕಿದರೆ ಸಾಕಾಗ್ತದೆ ನೋಡಿ. ನಾನಿಲ್ಲಿ 3 ಸ್ಟೆಪ್ ಮಾಡಿದ್ದೇನೆ ನೋಡಿ, 1 2 3 ಇಷ್ಟಾದರೆ ಸಾಕು ನನಗೆ. ಕೊನೆಯದಾಗಿ ಒಂದು ಕಡ್ಡಿಯನ್ನು ಹಾಕಿಕೊಂಡ್ರೆ ಆಯಿತು. ನಾನಿಲ್ಲಿ ಹಟ್ಟಿಯ ಮೇಲೆ ಇಡೋದ್ರಿಂದ ನನಗೆ ಇಲ್ಲಿ 3 ಸ್ಟೆಪ್ಪೇ ಸಾಕಾಗ್ತದೆ. ನಂತರ ಎಕ್ಸ್ಟ್ರಾ ಇದ್ದದ್ದನ್ನು ಕಟ್ ಮಾಡಿ ತೆಗೆದರೆ ಆಯಿತು ನೋಡಿ. ನಮ್ಮ ಮೂಡೆ ಕೂಡ ರೆಡಿ ಆಯಿತು. ಈಗ ನೋಡಿ, ಎಲ್ಲಿಯೂ ಕೂಡ ಹೋಲ್ ಕಾಣ್ತಾ ಇಲ್ಲ ನೋಡಿ, ಕರೆಕ್ಟಾಗಿ ಬಂದಿದೆ. ಇದು ತುಂಬ ಸುಲಭ ವಿಧಾನ, ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಇನ್ನೊಮ್ಮೆ ನೋಡಿ ತೋರಿಸ್ತಿದ್ದೇನೆ. ಒಂದು ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಡಚಿ ಇಲ್ಲಿ ಒಂದು ಕಡ್ಡಿಯನ್ನು ಸಿಕ್ಕಿಸಬೇಕು. ನಂತರ ಇಲ್ಲಿ ಬುಡಕ್ಕೆ ಒಂದು ಕಾರ್ನರ್ಗೆ, ನಂತರ ಟರ್ನ್ ಮಾಡಬೇಕು ಈ ಗರಿಯನ್ನು. ಇಲ್ಲಿ ಮೂಲೆಯಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇಲ್ಲಿ ಒಂದು ಕಡ್ಡಿಯನ್ನು ಸೇರಿಸಿಕೊಂಡು ನಂತರ ಟರ್ನ್ ಮಾಡಿಕೊಳ್ತಾ ಬರಬೇಕು ನೋಡಿ. ತುಂಬಾ ಸುಲಭ ವಿಧಾನ. ಇಲ್ಲಿ ಒಂದು ಕಡ್ಡಿಯನ್ನು ಸೇರಿಸಿಕೊಂಡ್ರೆ ಆಯಿತು ಫಸ್ಟ್ ಟರ್ನ್ ಮಾಡುವಾಗ ನೋಡಿ. ಜಾಸ್ತಿ ಏನು ಕಷ್ಟವೇ ಇಲ್ಲ. ನೋಡಿ,
ಮೂಡೆ ಎಲ್ಲವೂ ಕೂಡ ರೆಡಿಯಾಗಿದೆ. ಇದು ತುಂಬ ಸುಲಭ ವಿಧಾನ, ಯಾರಿಗೂ ಕೂಡ ಫಸ್ಟ್ ಟೈಮ್ ಮಾಡುವವರಿಗೂ ಕೂಡ ಈ ರೀತಿಯಾಗಿ ಮಾಡಿಕೊಂಡು ಬರ್ಬೋದು. ಇನ್ನು ನಮ್ಮ ಹಿಟ್ಟು ಕೂಡ ಹುಳಿ ಬಂದಿರ್ಬೋದು, ಹಾಗಾಗಿ ನಾವು ಇದನ್ನು ಬೇಯಲಿಕ್ಕಿಡುವ. ನೋಡಿ ಹಿಟ್ಟು ಹುಳಿ ಬಂದಿದೆ. ಇನ್ನು ನೋಡಿ ನಾನು ಹಟ್ಟಿಯ ಮೇಲೆ ಇಟ್ಟಿದ್ದೇನೆ. ನಂತರ ಇಲ್ಲಿ ಸೈಡಿಗೆ ಸ್ವಲ್ಪ ಏನಾದರೂ ಸಪೋರ್ಟಿಗೆ ಇಟ್ಟರೆ ಆಯಿತು, ಇಲ್ಲದ್ರೆ ಬೀಳ್ತದಲ್ಲ ಇದು, ಹಾಗೆ. ನಂತರ ಒಂದೊಂದನ್ನಾಗೆ ಈ ಹಿಟ್ಟನ್ನು ಹಾಕಿಕೊಂಡು ಬಂದರೆ ಆಯಿತು. ಇಲ್ಲಿ ಹಿಟ್ಟು ಹಾಕುವಾಗ ಕೂಡ ಫುಲ್ಲಾಗಿ ಹಾಕಬಾರ್ದು, ಮುಕ್ಕಾಲು ಹಾಕಿದರೆ ಸಾಕು, ಅದು ಫುಲ್ಲಾಗಿ ಬರ್ತದೆ. ಹಿಟ್ಟೆಲ್ಲ ಹಾಕಿ ಆಯಿತು. ಇನ್ನೊಂದು 45 ನಿಮಿಷಗಳ ಕಾಲ ಸರಿಯಾಗಿ ಬೇಯಲಿದು. ಈಗ ನೋಡಿ ನಮ್ಮ ಮೂಡೆ ಕೂಡ ರೆಡಿ ಆಯಿತು. ಕರೆಕ್ಟಾಗಿ 45 ನಿಮಿಷದ ನಂತರ ಮೂಡೆ ಯಾವ ರೀತಿಯಾಗಿ ಸ್ಮೂತಿಯಾಗಿ ಬಂದಿದೆ ನೋಡಿ, ತುಂಬ ಸ್ಮೂತಾಗಿ ಬಂದಿದೆ. ಈ ರೀತಿಯಾಗಿ ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಒಂದು ಅನುಭವ ಕೂಡ ಆಗ್ತದೆ, ಮೂಡೆಯನ್ನು ಯಾವ ರೀತಿಯಾಗಿ ಮಾಡೋದು, ಅಂದರೆ ಅದರ ಹಿಂದೆ ಎಷ್ಟು ಕಷ್ಟ ಉಂಟು ಅಂತ. ಇನ್ನು ನಮಗೆ ನಮ್ಮ ಮನೆಗೆ ಯೂಸಿಗೆ ನಾವೇ ಮಾಡಿದರೆ ಅದಕ್ಕೊಂದು ಒಳ್ಳೆ ಇದು ಕೂಡ ಇರ್ತದೆ, ಯಾಕಂದರೆ ನಾವೇ ಮಾಡಿದ್ದು ಅಂತ ಹೇಳಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.